ಗಣೇಶ ಚತುರ್ಥಿ ಸಂಭ್ರಮ ಉಡುಪಿಯಲ್ಲೂ ಕಳೆಗಟ್ಟಿದೆ. ಉಡುಪಿಯ ಹಲವೆಡೆಗಳಲ್ಲಿ ದೊಡ್ಡ ಗಣಪನನ್ನ ಪ್ರತಿಷ್ಠಾಪನೆ ಮಾಡಲಾಗಿದ್ದು, ಭಕ್ತ ಸಾಗರ ಗಣಪನನ್ನ ನೋಡಲೆಂದೇ ಹರಿದು ಬರುತ್ತಿದೆ. ಉಡುಪಿಯ ಕಡಿಯಾಳಿ, ಮಣಿಪಾಲ, ಸಿಟಿ ಬಸ್ ನಿಲ್ದಾಣದಲ್ಲಿ ಗಣೇಶನನ್ನ ಇಟ್ಟು ಪೂಜಿಸಲಾಗುತ್ತಿದೆ. ಹಾಗಾದ್ರೆ ಎಲ್ಲೆಲ್ಲಿ ಯಾವ್ಯಾವ ಗಣಪತಿ ಹೇಗಿತ್ತು ಬನ್ನಿ ನೋಡೋಣ. ದೊಡ್ಡ ಕಲರ್ಫುಲ್ ವಿಗ್ರಹ ಒಂದೆಡೆಯಾದ್ರೆ ಉಡುಪಿಯ ವಿಜಿ ಮೋಟರ್ಸ್ನಲ್ಲಿ ವಿಶೇಷ ಗಣಪನನ್ನ ಇಡಲಾಗಿದೆ. ಈ 12 ಅಡಿ ಎತ್ತರದ ಗಣಪನನ್ನ ಬಿಳಿಯವರೆ, ಕೆಂಪವರೆ, ಬಟಾಣಿ, ಸಾಬಕ್ಕಿ ಹೀಗೆ 20 ಕೆಜಿಯ ವಿವಿಧ ಧಾನ್ಯಗಳನ್ನ ಬಳಸಿ ರಚಿಸಲಾಗಿದೆ. ಈ ಧಾನ್ಯ ಗಣಪನನ್ನ ಮಣಿಪಾಲದ ಕಲಾವಿದ ಶ್ರೀನಾಥ್ ರಚಿಸಿದ್ದಾರೆ. ಇನ್ನು ಪರಿಸರ ಪ್ರೇಮಿ ವಿನಯಚಂದ್ರ ಪರಿಸರ ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ಸೀಡ್ ಗಣಪನನ್ನ ರಚಿಸಿದ್ದಾರೆ. ದೊಡ್ಡ ಗಣಪನನ್ನೇ ಇಟ್ಟು ಪೂಜಿಸುವ ಬದಲು ಅವೆಮಣ್ಣಿನಿಂದ ತಯಾರಿಸಿದ ಸಣ್ಣ ಗಣಪತಿ ಮೂರ್ತಿಯಿಂದಲೂ ಮಕ್ಕಳಲ್ಲಿ ಭಕ್ತಿಯ ಜೊತೆಗೆ ಪರಿಸರ ಪ್ರೇಮವನ್ನ ಹೆಚ್ಚಿಸಬಹುದು ಎಂಬ ಕಾನ್ಸೆಪ್ಟ್ ತಂದಿದ್ದಾರೆ. ಇಲ್ಲಿ ಈ ಅವೆಮಣ್ಣಿನೊಳಗೆ ಮರದ ಬೀಜ ಇಟ್ಟು ಗಣಪತಿ ಮೂರ್ತಿ ರಚಿಸಿದ್ದಾರೆ. ಈ ಗಣಪನಿಗೆ ದಿನನಿತ್ಯ ನೀರು ಎರೆದರೆ ಮೊಳಕೆ ಬಂದು ಅದು ಮರವಾಗಲು ಸಾಧ್ಯ. ಈ ಮೂಲಕ ಭಕ್ತಿಯ ಜೊತೆಗೆ ಪರಿಸರದ ಕಾಳಜಿಯನ್ನ ಹೆಚ್ಚಿಸಬಹುದು ಎಂಬ ಸಂದೇಶ ಸಾರಲು ಹೊರಟಿದ್ದಾರೆ ವಿನಯ್ ಚಂದ್ರ ಅವರು. ಈ ಬಾರಿ ಗಣೇಶ ಚತುರ್ಥಿಗೆ ಹೊಸ ರೂಪದಲ್ಲಿ ಗಣಪತಿ ವಿಗ್ರಹ ಕಲಾವಿದರ ಕೈಯಲ್ಲಿ ಮೂಡಿಬರುತ್ತದೆ. ಉಡುಪಿಯ ಪಡುಕೆರೆಯಲ್ಲೂ ತಿರುಪತಿ ತಿಮ್ಮಪ್ಪನ ರೂಪದಲ್ಲಿ ಗಣಪನನ್ನ ರಚಿಸಲಾಗಿದೆ. ಇನ್ನೊಂದೆಡೆ ಮಕ್ಕಳು ಕೂಡ ತಮ್ಮ ನೆಚ್ಚಿನ ಗಣಪನನ್ನ ಚಿತ್ರಕಲೆಯ ಮೂಲಕ ಹೊರತಂದಿದ್ದು ಎಲ್ಲರ ಗಮನ ಸೆಳೆಯಿತು. ಒಟ್ಟಾರೆ ಈ ಬಾರಿ ಗಣೇಶ ಚತುರ್ಥಿ ಯಾವುದೇ ವಿಘ್ನವಿಲ್ಲದೆ ನಿರ್ವಿಘ್ನವಾಗಿ ನಡೆಯಲೆ. ಗಣೇಶ ಹಬ್ಬ ಭಕ್ತಿಯ ಪರಾಕಾಷ್ಠೆಯ ಜೊತೆ ಪರಿಸರ ಕಾಳಜಿಯು ಹೆಚ್ಚಿಸುವಂತಾಗಲಿ ಎಂಬುದೇ ಎಲ್ಲರ ಸದಾಶಯ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.